ವಿಟ್ಲ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ವಿಟ್ಲದ ಶಾಲಾ ರಸ್ತೆಯಲ್ಲಿ ಕಾಲೇಜಿಗೆ ತೆರಳುವಂತಹ ಜಾಗದಲ್ಲಿ 2 ಸಾರ್ವಜನಿಕ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ಅದು ಸಾರ್ವಜನಿಕರ ಪ್ರಯೋಜನಕ್ಕೆ ಸಿಗುತ್ತಿಲ್ಲ ಎಂದು ಆಗ್ರಹ ಕೇಳಿಬಂತು. ವಿಟ್ಲ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ರವಿಪ್ರಕಾಶ್, ವಿಟ್ಲ ಹಾಗೂ ಶ್ರೀಕೃಷ್ಣ ವಿಟ್ಲ ಅವರು ಸಂತೆ ರಸ್ತೆಯಲ್ಲಿರುವ ಶೌಚಾಲಯವು ತೆರೆಯುವುದಿಲ್ಲ ಮತ್ತು ಏಪ್ರಿಲ್ನಲ್ಲಿ ಆರಂಭಿಸಲು ಉದ್ದೇಶಿಸಿದ ಕಾಮಗಾರಿಗಳಿಗೆ ಫೆಬ್ರವರಿ ಕೊನೆಗೆ ಟೆಂಡರ್ ಕರೆಯುವ ಪ್ರಕ್ರಿಯೆ ಆರಂಭವಾಗಬೇಕು. ಮಾರ್ಚ್ ಕೊನೆಗೆ ಟೆಂಡರ್ ಕರೆಯುವ ಪ್ರಕ್ರಿಯೆ ಸರಿಯಲ್ಲ ಎಂದು ಹೇಳಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅರುಣ್ ಎಂ ವಿಟ್ಲ ಅವರು ಉತ್ತರಿಸಿ, ಗಮನದಲ್ಲಿದೆ, ಇದೀಗ ಪಟ್ಟಣ ಪಂಚಾಯತ್ನಿಂದ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಶಾಲಾ ರಸ್ತೆಯಲ್ಲಿರುವ ಶೌಚಾಲಯವನ್ನ ಜಾತ್ರೆಯ ಸಂದರ್ಭ ತೆರೆಯಲಾಗಿದೆ, ಇನ್ನು ಮುಂದುವರಿಸಲಾಗುವುದೆಂದು ಹೇಳಿದರು. ಬೆಳಕದಲ್ಲಿ ಟೆಂಡರ್ ಹಾಕಿ ಅವ್ರು ಟೆಂಡರ್ ಮಾಡಿದ ಈಗ ಮನೆಯಿಂದ ನಾವೇ ಓಪನ್ ಮಾಡಿ ಪಂಚಾಯತ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇದನ್ನಾಗಿ ಬರುವಾರಕ್ಕೆ ಅದನ್ನು ಓಪನ್ ಮಾಡ್ತೀವಿ. ಇವತ್ತು ನಾವು ಮಾತಾಡಿದ್ವಿ, ಬರುವಾರದಿಂದ ಓಪನ್ ಮಾಡಿ ಮಾಲ್ಕೊಂಡ ಬೆಳಿಗ್ಗೆ ಮತ್ತು ಸಂಜೆಗೆ ಅದನ್ನು ಕ್ಲೀನ್ ಮಾಡುತ್ತೆ. ಅಲ್ಲದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕಂದಾಯ ನಿರೀಕ್ಷಕರು ಕಚೇರಿ ತನಕ ನಿರ್ಮಾಣವಾಗಲಿರುವ ಕಾಸರಗೋಡು ಸಾಲೆತೋರು ಸಂಪರ್ಕ ರಸ್ತೆಯನ್ನ ನಗರೋತ್ಥಾನ ನಿಧಿಯಲ್ಲೇ ನಿರ್ಮಿಸಲಾಗುವುದು. ಆದರೆ ಈ ರಸ್ತೆಯ ವಿರುದ್ಧ ಪ್ರತಿಭಟನೆ ವ್ಯಕ್ತವಾಗಿದೆ. ಕಾಲೇಜಿನ ಜಾಗದಲ್ಲಿ ರಸ್ತೆ ನಿರ್ಮಾಣವಾಗುವುದಿಲ್ಲ, ಸರ್ಕಾರಿ ಜಾಗದಲ್ಲಿ ರಸ್ತೆ ನಿರ್ಮಿಸಲಾಗುವುದು, ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದರು. ಇದು 49 ಸೆನ್ಸು ಸರ್ಕಾರಿ ಜಾಗ, ಇದು ಕಾಲುದಾರಿ, ಇದಕ್ಕೆ ಸಂಬಂಧಪಟ್ಟ ಆರ್ಟಿಸಿ ಕೂಡ ಇಲ್ಲಿದೆ. 49 ಸೆನ್ಸ್ ಕಾಲುದಾರಿ ಸರ್ಕಾರ ಅಂತ ಇದೆ. ಇದರಲ್ಲಿ ನಾವು ಯಾವುದೇ ಖಾಸಗಿ ಕಾಲುದಾರಿ ಯಾವುದೇ ಶಾಲೆ ನಾವು ಜಾಗವನ್ನು ತೆಗೆಯುವುದಿಲ್ಲ. ಅದಕ್ಕೆ ನಾವು ಈಗ ಏನು ಮಾಡಿದೆ ಅಂತ ಹೇಳಿದ್ರೆ, ಇನ್ನೂ ಇಲ್ಲಿ ರೆಸಲ್ಯೂಷನ್ ನಾವು ಮಾಡಬೇಕಾಗ್ತದೆ, ಏನು ಮಾಡುದು ಅಂತ ಹೇಳಿ. ಅಲ್ಲ, ಈಗ ಅಲ್ಲಿಂದ ಮಾರ್ಗ ಮಾಡೋದಂತ ಆಗಿದೆ, ಟೆಂಡರ್ ಆಗಿದೆ. ನಮಗೆ ಶಾಲೆಗೂ ಕೂಡ ತೊಂದರೆ ಆಗದಾಗೆ ಮಾಡುವುದಾದ್ರೆ ಏನಾದ್ರು ಕಾಂಪೌಂಡ್ ಏನಾದ್ರು ನಮ್ಮ ಅದನ್ನು ಮಾಡಲೇಬೇಕು. ಪಟ್ಟಣ ಪಂಚಾಯತ್ 6 ಫೀಟ್ 12 ಫೀಟ್ ಅಂತರಗೆ ಈಗ ಗಾಳಿ ಹೋಗುವಂಥದ್ದು ಈಚೆನೆ ರೋಡಿನ ಈಚೆ ಬದಿ ಅಲ್ಲ, ಅಷ್ಟು ಎತ್ತರ ಕಾಂಪೌಂಡ್ ಕಟ್ಟಿ ಅದಕ್ಕೆ ದುಡ್ಡು ಎಷ್ಟು ಬೇಕು ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಇಲ್ಲಿ ನಾವು ಕಾಂಪೌಂಡ್ ಹೇಳಿದ್ರೆ ಸಹ 5 ಫೀಟ್ 6 ಫೀಟ್ ಕಟ್ಬೋದು. ಇದು 2 ಫ್ಲೋರಿನ ಅಲ್ಲಿ ಸ್ಕೂಲ್, ಅಷ್ಟೇ ತರ ಕಟ್ಟಲಿಕ್ಕೆ ಆಗ್ತದ? ಅದನ್ನು ನಾವು ಇಲ್ಲದನ್ನು ಯಾಕೆ? ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಮದಾಸ್ ಶೆಣಿ, ಮುಖ್ಯಾಧಿಕಾರಿ ಮಾಲಿನಿ, ಇಂಜಿನಿಯರ್ ಶ್ರೀಧರ್, ಕಂದಾಯ ನಿರೀಕ್ಷಕ ಫಕೀರ ಮೂಲ್ಯ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.